ಸುರತ್ಕಲ್ ಎನ್ಐಟಿಕೆ ಸಮೀಪ ಇರುವ ಟೋಲ್ ಗೇಟ್ ಮುಚ್ಚಬೇಕು, ನಂತೂರು ಸುರತ್ಕಲ್ ಹೆದ್ದಾರಿ ದುರಸ್ತಿಗೊಳಿಸಬೇಕು ಎಂದು ಆಗ್ರಹಿಸಿ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕಳಪೆ ರಸ್ತೆ ನಿರ್ಮಿಸಿ ದುಬಾರಿ ಟೋಲ್ ಪಡೆಯುವ ಹೆದ್ದಾರಿ ಇಲಾಖೆಯ ಕ್ರಮಕ್ಕೆ ಇದೀಗ ಸಂಘಟನಾತ್ಮಕ ರೂಪ ಪಡೆದುಕೊಳ್ಳುತ್ತಿದೆ. ಸರ್ವಿಸ್ ರಸ್ತೆಯ ಕೊರತೆ, ಚರಂಡಿಯ ಅಸಮರ್ಪಕತೆ, ಮಳೆಗೆ ಎದ್ದು ಹೋಗಿರುವ ಡಾಮರು, ಒಂದೇ ರಸ್ತೆಗೆ 3 ಕಡೆ ಟೋಲ್ ಸಂಗ್ರಹ ಕೇಂದ್ರಗಳ ವಿರುದ್ಧ ಹೋರಾಟ ನಡೆಯಿತು. ಪಕ್ಕದಲ್ಲಿಯೇ ಫಲ್ಗುಣಿ ನದಿ ಹರಿಯುತ್ತಿರುವುದರಿಂದ ಒಂದಿಷ್ಟು ಮುತುವರ್ಜಿ ವಹಿಸಿದ್ರೆ ಮಳೆ ನೀರು ನದಿಗೆ ಸೇರುವ ವ್ಯವಸ್ಥೆ ಮಾಡಬಹುದಿತ್ತು. ಆದರೆ ಇಚ್ಛಾಶಕ್ತಿಯ ಕೊರತೆಯಿಂದ ಕೂಳೂರು ಭಾಗದಲ್ಲಿ ಈ ಸಮಸ್ಯೆ ಕಳೆದ 2015ರಿಂದ ಈವರೆಗೂ ಮುಂದುವರೆದಿದೆ. ಈಗಾಗಲೇ ಸರ್ಕಾರದ ವತಿಯಿಂದ ಸಭೆಯನ್ನು ಸೇರಿ ಅದನ್ನು ರದ್ದು ಮಾಡಬೇಕಂತಾಗಿದೆ. ಆದರೆ ವಿಪರ್ಯಾಸ ಏನಂದ್ರೆ ಇವತ್ತಿಗೂ ಕೂಡ ಅಲ್ಲಿ ಜನರಿಂದ ಸುಲಿಗೆ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇದರ ವಿರುದ್ಧ ಇವತ್ತು ಅಲ್ಲಿ ಹುಟ್ಟಿ ಬಂದಿರತಕ್ಕಂಥ ಒಂದು ಹೋರಾಟ ಏನಿದೆ, ಜನಪರ ಚಳುವಳಿ ಇವತ್ತು ದೊಡ್ಡ ಸ್ವರೂಪವನ್ನು ಪಡೆದಿದೆ. ಎಲ್ಲ ವಿಭಾಗದ ಜನ ಇವತ್ತು ಜಾತಿ, ಧರ್ಮ, ಪಕ್ಷವನ್ನು ಎಲ್ಲ ಭೇದವನ್ನು ಮರೆತು ಒಗ್ಗಟ್ಟಾಗಿ ಇವತ್ತು ಈ ಒಂದು ಸರ್ಕಾರದ ಒಂದು ವಿರುದ್ಧ ದೊಡ್ಡ ಹೋರಾಟ ಇವತ್ತು ಆಗ್ತಾ ಇದೆ. ಇಲ್ಲಿನ MP ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಇಷ್ಟೆಲ್ಲ ದೊಡ್ಡ ಹೋರಾಟ ಆಗ್ತಾ ಇದೆ. ಜನ ಆಕ್ರೋಶಿತರಾಗಿದ್ದಾರೆ, ಇಷ್ಟು ಕಷ್ಟಪಡ್ತಾ ಇದ್ದಾರೆ. MP ಗಳು ಇವತ್ತು ದಿವ್ಯ ಮೌನವನ್ನು ವಹಿಸಿದ್ದಾರೆ. ಮಳೆಗೆ ಅಲ್ಲಲ್ಲಿ ಕಾಣುವ ಹೊಂಡ, ಡಾಮರು ಕಿತ್ತು ಮಣ್ಣು ಕಾಣುತ್ತಿರುವ ಸರ್ವಿಸ್ ರಸ್ತೆಗಳು, ಹೆಜ್ಜೆ ಹೆಜ್ಜೆಗೂ ಗುಂಡಿಗಳೇ ತುಂಬಿಕೊಂಡಿರುವ ಹೆದ್ದಾರಿ 66ರ ಹೊನ್ನಕಟ್ಟೆ ಮತ್ತು ಬೈಕಪ್ಪಾಡಿ ಮರಣ ಗುಂಡಿಗಳು ಇಂದು ನಿನ್ನೆಯಲ್ಲ. ಪಾರಂಪರಿಕವಾಗಿ ಮಳೆಗಾಲ ಹಾಗೂ ಮಳೆಗಾಲ ಮುಗಿದ ಬಳಿಕ ಇದು ಶಾಶ್ವತವಾಗಿ ಕಾಣಿಸುತ್ತದೆ. ಇವುಗಳಿಗೆ ಇನ್ನೂ ಶಾಶ್ವತ ಪರಿಹಾರ ಹುಡುಕಲಾಗಿಲ್ಲ. ಸುರತ್ಕಲ್ ಕಿನ್ನಿಗೋಳಿ ವಲಯ ಬಸ್ ಮಾಲಕರ ಸಂಘ, ಕಿನ್ನಿಗೋಳಿ ವಲಯ ಲಾರಿ ಮಾಲಕರ ಸಂಘ, ತ್ರಿಚಕ್ರ ಟೆಂಪೋ ಚಾಲಕ ಮಾಲಕರ ಸಂಘ ಸುರತ್ಕಲ್, ಗೂಡ್ಸ್ ಟೆಂಪೋ ಚಾಲಕರ ಸಂಘ ಸುರತ್ಕಲ್, ಆಟೋ ಚಾಲಕರ ಯೂನಿಯನ್, ಆನ್ಲೈನ್ ಟ್ಯಾಕ್ಸಿ ಓನರ್ಸ್ ಅಸೋಸಿಯೇಷನ್, ನಾಗರಿಕ ಸಮಿತಿ ಕುಳಾಯಿ ಮೊದಲಾದ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಕೈಜೋಡಿಸಿದ್ವು. ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರಾದ ಮುನೀರ್ ಕಾಟಿಪಳ್ಳ, ಉಪಮೇಯರ್ ಮೊಹಮ್ಮದ್ ಕುಂಜತ್ ಬೈಲ್, ಮಾಜಿ ಶಾಸಕ ವಿಜಯ್ ಕುಮಾರ್ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ದಯಾನಂದ ಶೆಟ್ಟಿ, ರೇವತಿ ಪುತ್ರನ್, ಪುರುಷೋತ್ತಮ್ ಚಿತ್ರಾಪುರ ಮೊದಲಾದವರು ಪ್ರತಿಭಟನಾ ಧರಣಿಯ ನೇತೃತ್ವ ವಹಿಸಿಕೊಂಡಿದ್ರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.